ವೆಲ್ಕಮ್ ಟು ದಿವ್ಯಾಸ್ ಕುಕ್ ಬುಕ್. ನಾನಿವತ್ತು ನಿಮಗೆ ಒಂದು ಸ್ವೀಟ್ ರೆಸಿಪಿನ ಹೇಳ್ಕೊಡ್ತೀನಿ. ಅದರ ಹೆಸರು ಪತ್ತೋಳಿ ಅಥವಾ ಅರಿಶಿಣದ ಎಲೆಯ ಕಡುಬು ಅಂತ. ಈಗ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಇದಕ್ಕಿಂತ ಮುಂಚೆ ನೀವು ನನ್ನ ಚಾನೆಲ್ಗೆ ಇನ್ನೂವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಮಾಡ್ಕೊಳ್ಳಿ. ಈಗ ನಾನು ಈ ದೋಸೆ ಅಕ್ಕಿ ಅಥವಾ ನಾರ್ಮಲ್ ಯಾವುದಾದ್ರೂ ರೈಸನ್ನು ನೀವು ಓವರ್ನೈಟ್ ಸೋಕ್ ಮಾಡಿಡಿ. ಓವರ್ನೈಟ್ ಅಂದರೆ ಒಂದು 7 to 8 hours ಸೋಕ್ ಆಗಬೇಕು. ಅದನ್ನು ಚೆನ್ನಾಗಿ ತೊಳೆದು ಸೋಕ್ ಮಾಡಿ. ಅದರ ನಂತರ ಒಂದು ಮಿಕ್ಸಿ ಜಾರ್ಗೆ 2 ಕಪ್ ಆಗುವಷ್ಟು ಅಕ್ಕಿನ ನೆನೆಸಿದ್ದೆ ನಾನು. ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ. ನೀವು ಅಕ್ಕಿ ಜೊತೆ ಸ್ವಲ್ಪ ಅವಲಕ್ಕಿ ಮತ್ತು ಸ್ವಲ್ಪ ತೆಂಗಿನ ತುರಿನೂ ಕೂಡ ಹಾಕೋಬೋದು. ನಾನಿಲ್ಲಿ ಏನೂ ಹಾಕ್ತಾಯಿಲ್ಲ. ಪ್ಲೇನಾಗಿ ಇನ್ಸ್ಟೆಂಟಾಗಿ ಮಾಡೋದು ಹೇಗೆ ಅಂತ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ನಿಮಗೆ ಇನ್ನೂ ಇನ್ಸ್ಟೆಂಟಾಗಿ ಆಗಬೇಕು ಅಂದರೆ ಅಕ್ಕಿ ಹಿಟ್ಟನ್ನು ಕೂಡ ನೀವು ಯೂಸ್ ಮಾಡ್ಬೋದು. ನಾನು ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ರುಬ್ಕೋತೀನಿ. ಜಾಸ್ತಿ ನೀರು ಹಾಕ್ಕೊಳ್ಬೇಡಿ. ಇದು ದೋಸೆ ಹಿಟ್ಟು, ನಾವು ಉದ್ದಿನ ದೋಸೆ ಏನು ಮಾಡ್ತೀವಿ ಆ ಹಿಟ್ಟಿನ ಹದಕ್ಕೆ ಬರಬೇಕು. ನೋಡಿ, ಇದು ಜಸ್ಟ್ ಉದ್ದಿನ ಹಿಟ್ಟಿನ ಥರನೇ ಆಗಿದೆ. ಈ ರೀತಿ ಮಾಡ್ಕೋಬೇಕು. ನಂತರ ಇನ್ನೊಂದು ಬೌಲ್ಗೆ 1 ಕಪ್ ಆಗುವಷ್ಟು ತೆಂಗಿನ ತುರಿನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ಬೆಲ್ಲನ ಸೇರಿಸ್ತಾ ಇದ್ದೀನಿ. ನೀವು ಯಾವುದೇ ಬೆಲ್ಲನೂ ಯೂಸ್ ಮಾಡ್ಬೋದು. ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲನ ಯೂಸ್ ಮಾಡ್ತಾ ಇದ್ದೀನಿ. ಬೆಲ್ಲದ ಪುಡಿ ಅಥವಾ ಜೋನಿ ಬೆಲ್ಲ ಯಾವ್ದು ಬೇಕಿದ್ರೂ ನೀವು ಯೂಸ್ ಮಾಡ್ಬೋದು. ಇದನ್ನು ನಾವೀಗ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಅದ್ರ ಜೊತೆ ನಾನು ಸ್ವಲ್ಪ ಏಲಕ್ಕಿ ಪುಡಿನೂ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಈ ರೀತಿ ಕಲಿಸ್ಕೊಳ್ಳಿ. ಇದು ಉಂಡೆ ಕಟ್ಟೋಕ್ಕಾಗುವಷ್ಟು ಹದಕ್ಕೆ ನೀವು ಇದನ್ನು ಕಲಿಸ್ಕೊಳ್ಬೇಕು. ಸರಿಯಾಗಿ ಮಿಕ್ಸ್ ಆಗಿ ಬೆಲ್ಲ ಏನಾದರೂ ಗಟ್ಟಿ ಉಂಡೆ ಥರ ಇದ್ದರೆ ಅದು ಕರಗಬೇಕು. ನೋಡಿ, ಈಗ ಇದು ರೆಡಿ ಆಗಿದೆ. ನಾನೊಂದು ಅರಿಶಿಣದ ಎಲೆನ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಅರಿಶಿಣದ ಎಲೆ ಅವೈಲೇಬಲ್ ಇಲ್ಲ ಅಂದರೆ ನೀವು ಬಾಳೆ ಎಲೆನ ಕೂಡ ಬಾಡಿಸ್ಕೊಂಡು ಯೂಸ್ ಮಾಡ್ಬೋದು. ಅರಿಶಿಣದ ಎಲೆ ಮೇಲೆ ಈ ಹಿಟ್ಟನ್ನು ಈ ರೀತಿ ಹರಡಿ. ನೀವಿಲ್ಲಿ ದಪ್ಪ ಹಿಟ್ಟನ್ನು ಕೂಡ ಮಾಡ್ಕೋಬೋದು, ಆದರೆ ಹಿಟ್ಟೆ ಜಾಸ್ತಿಯಾಗಿ ಸಿಹಿ ಕಡಿಮೆ ಆಗುತ್ತೆ. ಅದಕ್ಕೆ ನಾನಿಲ್ಲಿ ತುಂಬ ತೆಳ್ಳಗೆ ಹರಡ್ಕೊಳ್ತಾ ಇದ್ದೀನಿ. ತುಂಬ ಜನ ಇದನ್ನು ತಟ್ಟಿ ಕೂಡ ಮಾಡ್ತಾರೆ, ಹಿಟ್ಟನ್ನು ತಟ್ತಾರೆ ಎಲೆ ಮೇಲೆ. ಅದು ಅಷ್ಟು ಚೆನ್ನಾಗಿ ಬರಲ್ಲ. ಅದಕ್ಕೆ ನಾನು ಈ ರೀತಿ ಮಾಡ್ಕೊಡ್ತಾ ಇದ್ದೀನಿ. ಈ ರೀತಿ ಮಾಡಿದರೆ ನಿಮಗೆ ಸಿಹಿ ಮತ್ತು ಇದನ್ನು ಹಿಟ್ಟಿಂದು ಇದಿದೆ ಅದು ನಿಮಗೆ ಸರಿಯಾಗಿ ತಿನ್ನಲಿಕ್ಕೆ ಸಿಗುತ್ತೆ. ಅದಕ್ಕೆ ನಾವು ಈ ರೀತಿ ಮಾಡ್ಕೊಳ್ತಾ ಇದ್ದೀವಿ. ಹದವಾಗಿ ಬರುತ್ತೆ. ಅದ್ರ ಮಧ್ಯದಲ್ಲಿ ಈ ರೀತಿ ಉದ್ದಕ್ಕೆ ನಾವು ಈ ಸ್ವೀಟ್ ಏನು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನು ಹಾಕ್ಕೊಳ್ಬೇಕು. ಸ್ವೀಟನ್ನು ಹಾಕಿ ಫೋಲ್ಡ್ ಮಾಡಿ ಜಸ್ಟ್ ಪ್ರೆಸ್ ಮಾಡಿ. ತುಂಬ ಗಟ್ಟಿಯಾಗಿ ಒತ್ತಬೇಡಿ. ಸೈಡಲ್ಲಿ ಇಟ್ಕೊಳ್ಳಿ. ನಾನು ಇನ್ನೊಂದು ಮಾಡಿ ತೋರಿಸ್ತಾ ಇದ್ದೀನಿ. ಕೆಳಗಡೆ ನೀವು ಏನು ಹಿಟ್ಟಿನ ಪಾತ್ರೆ ಇದೆ ಅದನ್ನು ಕೆಳಗಡೆನೇ ನೀವು ಇಟ್ಕೋಬೋದು. ಈ ರೀತಿ ಹಿಟ್ಟು ಬಿದ್ದಾಗ ಅದು ಪಾತ್ರೆಯಲ್ಲೇ ಬೀಳುತ್ತೆ. ಈಗ ಇದ್ರ ಮಧ್ಯನೂ ಕೂಡ ನಾನು ಈ ರೀತಿ ಸ್ವೀಟ್ ಏನು ಮಿಕ್ಸ್ಚರ್ ರೆಡಿ ಇದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಫೋಲ್ಡ್ ಮಾಡಿ ನೀವು ಸೈಡಲ್ಲಿ ಇಟ್ಕೊಳ್ಳಿ. ಈಗ ನಾನೊಂದು ಸ್ಟೀಮರನ್ನು ಇಟ್ಕೊಂಡಿದ್ದೀನಿ. ನೀವು ಈ ಸ್ಟೀಮರ್ ಜಾಗದಲ್ಲಿ ಇಡ್ಲಿ ಪಾತ್ರೆ ಅಥವಾ ಇಡ್ಲಿ ಕುಕ್ಕರ್ ಏನಾದರೂ ಇದ್ದರೆ ಅದನ್ನು ಕೂಡ ಇಟ್ಕೋಬೋದು. ನೀರು ಕೆಳಗಡೆ ಏನು ಹಾಕಿದ್ದೀವಿ ಅದು ಸರಿಯಾಗಿ ಕಾಯ್ತಾ ಇರಬೇಕು, ಕುದಿ ಬರ್ತಾ ಇರಬೇಕು. ಆವಾಗ ನಾವು ಇದನ್ನು ಈ ರೀತಿ ಇದರಲ್ಲಿ ಇಡಬೇಕು.
ನಾನು ಇದೇ ರೀತಿ ಎಲ್ಲವನ್ನು ಮಾಡ್ಕೋತೀನಿ. ಇಲ್ಲಿ ನನಗೆ ಅರಿಶಿಣದೆಲೆ ಸ್ವಲ್ಪ ಉದ್ದ ಆಯಿತು, ನನ್ನ ಸ್ಟೀಮರ್ ಸ್ವಲ್ಪ ಚಿಕ್ಕದಾಯಿತು. ನೀವು ಈ ಕೇಸಲ್ಲಿ ನೀವು ಅರಿಶಿಣದೆಲೆನ 2 ಪೀಸಾಗಿ ಮಾಡಿಕೊಂಡು ಕೂಡ ಮಾಡ್ಕೋಬೋದು. ಇದನ್ನು ಒಂದು 15ರಿಂದ 20 ನಿಮಿಷ ಬೇಯಿಸಬೇಕು. ಆವಾಗ ಎಲೆ ಕಲರ್ ಈ ಥರ ಚೇಂಜ್ ಆಗಬೇಕು. ಆಗಿದೆ ಅಂತ ಅರ್ಥ. ಈ ಥರ ಚೇಂಜ್ ಆದರೆ ಈಗ ನಾನು ಒಂದು ನಿಮಗೆ ತೆಗೆದು ತೋರಿಸ್ತಾ ಇದ್ದೀನಿ. ಬಿಸಿ ಬಿಸಿಯಾಗಿದೆ. ನೀವು ಇದೇ ರೀತಿ ಬಿಸಿಯಾಗೂ ಕೂಡ ಸರ್ವ್ ಮಾಡ್ಬೋದು. ತುಪ್ಪದ ಜೊತೆ ಸರ್ವ್ ಮಾಡಿ ತುಂಬ ಚೆನ್ನಾಗಿರುತ್ತೆ. ನೋಡಿ, ರೆಡಿಯಾಗಿದೆ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.